ಚಾಮರಾಜನಗರದಲ್ಲಿ ನಡೆದಿರುವ ಯುವಕನ ಕೊಲೆ ಪ್ರಕರಣ ಹೊಸ ಸಂಚಲನ ಮೂಡಿಸಿದೆ. 23 ವರ್ಷದ ನಂಜುಂಡಸ್ವಾಮಿ ಕೊಲೆಯಾದ ಯುವಕ ಗೆಳೆಯ ಅಜಯ್ ಎಂಬಾತನ ಜೊತೆ ಬೈಕ್ನಲ್ಲಿ ಪಾರ್ಟಿಗೆಂದು ಹೋಗಿದ್ದ ಈತ ಕತ್ತು ಸೀಳಿ ಕೊಲೆಯಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಇನ್ನು ಈತನ ಕೊಲೆಯ ಬಳಿಕ ತಲೆಮರೆಸಿಕೊಂಡಿದ್ದ ಈತನ ಗೆಳೆಯನಿಗಾಗಿ ಪೊಲೀಸರು ಬಲೆ ಬೀಸಿದ್ದರು. ಈಗ ಕೊನೆಗೂ ಆತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅಜಯ್ನ ಸಹೋದರಿ ಜೊತೆಗಿನ ಸಂಬಂಧವೇ ಕೊಲೆ ಮಾಡಲು ಮೂಲ ಕಾರಣವೆಂದು ತನಿಖೆ ವೇಳೆ ಬಯಲಾಗಿದೆ. ಹೌದು, ಈಕೆಗೆ ಮದುವೆಯಾಗಿದ್ರೂ ಸಹ ಈತನೊಂದಿಗೆ ಸಂಬಂಧ ಹೊಂದಿದ್ದು ಖಾಸಗಿ ಕ್ಷಣದಲ್ಲಿರುವಾಗಲೇ ಆಕೆಯ ಪತಿಯ ಕೈಗೆ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕಿಬಿದ್ದಿದ್ರು. ಈ ವಿಚಾರ ಅಜಯ್ ಕಿವಿಗೂ ಬಿದ್ದಿತ್ತು. ಇದರಿಂದ ತೀವ್ರವಾಗಿ ಕೋಪಗೊಂಡಿದ್ದ ಅಜಯ್ ಭಾನುವಾರದಂದು ನಂಜುಂಡನಿಗೆ ಕಂಠಪೂರ್ತಿ ಕುಡಿಸಿ ಬಳಿಕ ಚಾಕುವಿನಿಂದ ಕತ್ತು ಸೀಳಿ ಕೊಲೆ ಮಾಡಿರೋದು ತನಿಖೆ ವೇಳೆ ಬಯಲಾಗಿದೆ. ಇನ್ನು ಆರೋಪಿ ಬಳಸಿದ ಮಾರಕಾಸ್ತ್ರವನ್ನ ವಶಕ್ಕೆ ಪಡೆದ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ.